ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಇಂದು ಬೆಳ್ತಂಗಡಿ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿದ್ದಾರೆ. ತಾಲೂಕು ಕಚೇರಿಯಲ್ಲಿನ ವ್ಯವಸ್ಥೆಗಳನ್ನು ಗಮನಿಸಿದ ಶಾಸಕ ಹರೀಶ್ ಪೂಂಜಾ ಅಲ್ಲಿನ ಸ್ವಚ್ಛತೆಯ ವಿಚಾರವಾಗಿ ತಹಶೀಲ್ದಾರ್ ಅವರಿಗೆ ಸೂಕ್ತ ಕ್ರಮಕ್ಕೆ ಸೂಚಿಸಿದ್ದಾರೆ. ಕಚೇರಿಯ ಕಸ ವಿಲೇವಾರಿ ಹಾಗೂ ಕಚೇರಿಯ ಒಳಗೆ ತಿಂಡಿ ತಿಂದ ಜಾಗದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದನ್ನು ಶಾಸಕರು ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರ ಗಮನಕ್ಕೆ ತಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಳಿಕ ಭೂ ಪರಿವರ್ತನೆ, ಏಕ ನಿವೇಶನ ಸೇರಿದಂತೆ ಭೂಕಂದಾಯ ಇಲಾಖೆಗೆ ಸಂಬಂಧಿಸಿದ ಅರ್ಜಿಗಳ ವಿಲೇವಾರಿಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಕಂದಾಯ ಇಲಾಖೆಗೆ ಜನರು ಸಲ್ಲಿಸಿದ ಅರ್ಜಿಗಳು ವಿಳಂಬ ಆಗ್ತಾ ಇರುವ ಬಗ್ಗೆ ಕಾರಣ ಕೇಳಿದ ಶಾಸಕ ಪೂಂಜಾ ಜನರನ್ನ ಕಚೇರಿಗೆ ಅಲೆದಾಡಿಸುವುದನ್ನು ತಪ್ಪಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ ಅರ್ಜಿಗಳು ಅಲ್ಲೇ ಪೆಂಡಿಂಗ್ ಇದ್ದು ಅದನ್ನ ವಿಲೇವಾರಿ ಮಾಡಿಸಬೇಕು ಅಂತ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರಿಗೆ ಸೂಚಿಸಿದ್ದಾರೆ. ಇದೇ ವೇಳೆ ಕಚೇರಿಯ ರೆಕಾರ್ಡ್ ರೂಮ್ ಪರಿಶೀಲನೆ ನಡೆಸಿದ ಶಾಸಕ ಪೂಂಜಾ ಅಲ್ಲಿನ ಕಡತ ರಾಶಿ ನೋಡಿ ಇದರಲ್ಲಿ ಕಡತ ಹೇಗೆ ಹುಡುಕ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಾರೆ ಬೆಳ್ತಂಗಡಿ ತಾಲೂಕು ಕಚೇರಿಯಲ್ಲಿ ಸಾಕಷ್ಟು ನ್ಯೂನತೆಗಳನ್ನು ಗಮನಿಸಿದ ಶಾಸಕರು ಕಡತ ವಿಲೇವಾರಿ ಮತ್ತು ಜನರಿಗೆ ಆದ್ಯತೆ ಮೇರೆಗೆ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಡಿಸಿ ಆಫೀಸಿಗೆ ಹೋಗಿರೋದು ಇಷ್ಟು ಪೆಂಡಿಂಗ್ ಇದೆಯಲ್ಲ, ಇದನ್ನು ನೀವು ಹೋಗಿ ಅದನ್ನು ಪುಟಪ್ ಮಾಡಿಸಿ ಅದನ್ನು ಕ್ಲಿಯರ್ ಮಾಡಬೇಕಲ್ಲ, ಇವರಿಗೊಂದು ಕಳಿಸಿ ಅದನ್ನು ಕನ್ವರ್ಷನ್ ಫೈಲ್ಗಳು ಹಾಗೆ ಪೆಂಡಿಂಗ್ ಆದರೆ ಪಾಪ ಯಾರು ಈಗ ನನಗೊಂದು ಇದಕ್ಕೆ ಕಾಪಿ ಕೊಡಿ. ಹಕ್ಕುಪತ್ರ ಮುಂಚೆನೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹಕ್ಕುಪತ್ರ ಕೊಟ್ಟ ನಂತರ RTC ಮಾಡಲಿಕ್ಕೆ ಕೂಡ ಅಲ್ಲಿ ಇದೆ, ನೊಣ ಹಾರ್ತಾ ಇದೆ, ಏನು ತಹಶೀಲ್ದಾರ್ ಇದು ಯಾರು ಇದಕ್ಕೆ ಯಾರು ಕ್ಲೀನಿಂಗ್ ಯಾರು ನೋಡಿದೆ? ತಾಲೂಕು ಆಫೀಸ್ ಇದು ಕ್ಲೀನಿಂಗ್ ನೋಡಿದೆ ಅಲ್ಲ, ಲೇಡಿ ನೋಡಿದ್ರೆ ನಿಮ್ಮಂದು ಯಾರು ಅದನ್ನು ಅಬ್ಸರ್ವ್ ಇದು ಮಾಡೋದು? ಏನಿದು ವಾಸನೆ ಬರ್ತಾ ಇದೆ ಮರ ಇದು ಅಲ್ಲ, ಇಲ್ಲಿ ಸಿಗರೇಟ್ ಸೇದಿ ಇಡ್ತಾರೆ, ಎಂತ ಇದೆ ಕತೆ ಅಂತ ಕ್ಲೀನ್ ಮಾಡೋದಿಲ್ಲ. ಏನ್ ತಹಶೀಲ್ದಾರ್ ಇದು ನೋಡಿ, ಅದಿದೆ ನೋಡಿ ಏನಿದೆ ಒಂದು ಅವಸ್ಥೆ ಏನಿದೆ. ಎಷ್ಟು ಏನಿದೆ, ಒಂದು ದಿವಸದ ಒಂದು ವರ್ಷದ ಎಂತ ಇದೆ ಕತೆ? ರೆಕಾರ್ಡ್ ರೂಮಿಗೆ ಇದು ಎಲ್ಲಿ ಯಾವ ಫೈಲ್ ಅಂತ ಹೇಗೆ ಗೊತ್ತಾಗುತ್ತೆ? ಒಳಗಡೆ ಇದೆಲ್ಲ ಇದು DDs ಕಾಸ್ಟ್ ನೀರುಂತಿಲ್ಲ ಅಲ್ಪ ಇಲ್ಲಿ ಚೆಕ್ ಮಾಡಬೇಕು ಸರ್, ಕಂಪ್ಯೂಟರ್ ಈರ್ನ ಫೈಲ್ ಎಂದು ಕನಲೆ ಅರ್ಜಿ ಉಂಡು ಈರ್ನ ಪರಮೇಶ್ವರ್ ಅವತ್ತು